ಉತ್ತರ ಪ್ರದೇಶದ ಕನೌಜ್ನ ಕಾಶಿರಾಮ್ ಕಾಲೋನಿಯಲ್ಲಿ ದೀಪು ಎಂಬಾತ ಗನ್ ಪಾಯಿಂಟ್ನಲ್ಲಿ ತನ್ನ ಪ್ರಿಯತಮೆಯ ಮಗನನ್ನ ಒತ್ತೆಯಾಗಿಟ್ಟುಕೊಂಡು ಬೆದರಿಸಿದ್ದಾನೆ. ಕೊನೆಗೂ ಒತ್ತೆಯಾಳಾಗಿದ್ದ ಮಗುವನ್ನ ರಕ್ಷಿಸುವಲ್ಲಿ ಉತ್ತರ ಪ್ರದೇಶ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಗನ್ ಹಿಡಿದು ಮನೆಗೆ ಬಂದಿದ್ದ ದೀಪು ಪ್ರಿಯತಮೆಯ ಮಗನ ಬಳಿ ತಾಯಿಯ ಬಗ್ಗೆ ವಿಚಾರಿಸಿದ್ದಾನೆ. ಆದರೆ ಆತ ಮಾಹಿತಿ ನೀಡದ ಕಾರಣ ಆಕ್ರೋಶಗೊಂಡ ದೀಪು ಬಾಗಿಲು ಹಾಕಿ ಬಾಲಕನನ್ನ ಒತ್ತೆಯಾಳಾಗಿರಿಸಿ ಪ್ರೇಯಸಿಯನ್ನ ಸ್ಥಳಕ್ಕೆ ಕರೆಸಬೇಕು, ಇಲ್ಲದಿದ್ದರೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ತಲೆಗೆ ಪಿಸ್ತೂಲ್ ಇಟ್ಟುಕೊಂಡು ಹೈಡ್ರಾಮಾ ಮಾಡಿದ್ದಾನೆ. ಸುದ್ದಿ ತಿಳಿದು ಸ್ಥಳಕ್ಕೆ ಬಂದ ಪೊಲೀಸರು ದೀಪುವನ್ನ ಎಷ್ಟೇ ಮನವೊಲಿಸಿದ್ರೂ ಬಾಗಿಲು ತೆಗೆದಿಲ್ಲ. ಈ ನಡುವೆ ಮಹಿಳೆಯನ್ನ ಪೊಲೀಸರು ಸಂಪರ್ಕಿಸಲು ಯತ್ನಿಸಿದಾಗ ಆಕೆಯ ಮೊಬೈಲ್ ಕೂಡ ಸ್ವಿಚ್ ಆಫ್ ಬಂದಿದೆ. ಕೊನೆಗೆ ಪೊಲೀಸರು ಬಾಗಿಲು ಮುರಿದು ಒಳ ಪ್ರವೇಶಿಸಲು ಯತ್ನಿಸಿದಾಗ ಪಾಗಲ್ ಪ್ರೇಮಿ ಪೊಲೀಸರ ಮೇಲೆ ಗುಂಡನ್ನ ಹಾರಿಸಿದ್ದಾನೆ. ಈ ವೇಳೆ ಪೊಲೀಸರು ಆತನ ಕಾಲಿಗೆ ಫೈರಿಂಗ್ ಮಾಡಿ ಸತತ 7 ಗಂಟೆಗಳ ಕಾರ್ಯಾಚರಣೆಯ ಬಳಿಕ ಒತ್ತೆಯಾಳಾಗಿದ್ದ ಬಾಲಕನನ್ನ ರಕ್ಷಿಸುವಲ್ಲಿ ಸಫಲರಾಗಿದ್ದಾರೆ. 2 ವರ್ಷಗಳ ಹಿಂದೆ ಮಹಿಳೆಯ ಪತಿ ಸಂಜಯ್ ಅವರು ನಿಧನರಾಗಿದ್ರು. 3 ಮಕ್ಕಳೊಂದಿಗೆ ಕಾಶಿರಾಮ್ ಕಾಲೋನಿಯಲ್ಲಿ ಮಹಿಳೆ ವಾಸವಾಗಿದ್ಲು. ಈ ನಡುವೆ ಖಾಸಗಿ ಉದ್ಯೋಗವನ್ನ ಮಾಡ್ತಾ ಇದ್ದ ಮಹಿಳೆಗೆ ದೀಪು ಎಂಬಾತನ ಪರಿಚಯವಾಗಿ ಅದು ಪ್ರೀತಿಗೆ ತಿರುಗಿತ್ತು.